ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಮಹಾನ್ ವ್ಯಕ್ತಿಗಳನ್ನ ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತಗೊಳಿಸುವಂತಹ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿವೆ. ಶ್ರೇಷ್ಠ ವ್ಯಕ್ತಿಗಳ ಜೀವನದ ಸಾಧನೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿರುವುದು ಕಡಿಮೆಯಾಗುತ್ತಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಹೇಳಿದರು. ಬಂಟ್ವಾಳ ತಾಲೂಕು ಮಟ್ಟದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಮಕ್ಕಳ ಸಾಹಿತಿ ಭಾಸ್ಕರ ಅಡ್ವಾಳ ಮಾತನಾಡಿ, ಕತ್ತಿ ಹಿಡಿಯುತ್ತಿದ್ದ ಕೈ ಲೇಖನಿ ಹಿಡಿದು ಇಡೀ ಸಮಾಜದ ಪರಿವರ್ತನೆ ಮಾಡಿದ ವ್ಯಕ್ತಿ ವಾಲ್ಮೀಕಿ ಯಂತ್ರ. ವಾಲ್ಮೀಕಿ ತನ್ನ ಸಾಧನೆಯ ಮೂಲಕ ಜಗತ್ತಿಗೆ ಬೆಳಕು ನೀಡಿದ. ನಾವು ನಮ್ಮ ಕ್ಷೇತ್ರದ ಸಾಧನೆ ಮಾಡುವ ಮೂಲಕ ಸಮಾಜಕ್ಕೆ ಬೆಳಕು ಚೆಲ್ಲುವ ಕಾರ್ಯ ಮಾಡಬೇಕಾಗಿದೆ. ವಾಲ್ಮೀಕಿಯಂತೆ ಕರ್ತವ್ಯ ನಿಷ್ಠೆ, ಸ್ವಾಮಿ ಭಕ್ತಿ, ಸಮಯ ಪ್ರಜ್ಞೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಆ ತಿಂಡಿಯನ್ನು ನಾವು ಸಾಕಷ್ಟು ಸವಿಬೇಕು ಅಂತ ಆಗ್ಬೋದು. ಯಾಕಂದ್ರೆ ರಾಮಾಯಣದ ಕಥೆಯನ್ನು ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ವಿಚಾರಗಳು, ಎಷ್ಟು ರೋಮಾಂಚನವಾಗಿದೆ. ಯಾಕಂದ್ರೆ ರಾಮಾಯಣದ ಸ್ಥಿತಿ ಹಾಗೆ, ರಾಮಾಯಣದ ವಿಚಾರವೇ ಆಗಿದೆ. ಇಲ್ಲಿ ಮಾತಾಡಿ ಹೋದ್ರೆ ಇಲ್ಲಿ ಕುಳಿತಾಗ ಎಲ್ಲರಿಗೂ ಒಂದು ರಾಮಾಯಣ ಇರಬಹುದು. ರಾಮಾಯಣ ಇಲ್ಲದವ್ಯ ನಮ್ಮೆಲ್ಲರಿಗೂ ಒಂದು ರಾಮಾಯಣದಲ್ಲಿ ಸಾಕಷ್ಟು ಗ್ರಂಥಗಳು ಬಂದಿದೆ, ಬೇರೆ ಬೇರೆ ಕವಿಗಳು ಬರೆದಿದ್ದಾರೆ. ತೊಳವೆ ರಾಮಾಯಣ ಇರಬಹುದು, ಮಾಪಿಳ್ಳ ರಾಮಾಯಣ ಇರಬಹುದು. ನಮ್ಮ ಮನಸ್ಸಿನಲ್ಲಿದ್ರೆ ಮಾತ್ರ ಯಾರ ಗುರುಗಳ ಮತ್ತೊಬ್ಬರ ಇವತ್ತು ನಮ್ಮ ಹಿರಿಯರ ಭಾಸ್ಕರರ ಮಾತನ್ನು ಕೇಳಿ ಏನಾದರೂ ಆ ಥರ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡುವಂತ ಸಣ್ಣ ಇದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಕೆಲಸಜ್ಜಿ ಅಂತ ಹೇಳಿ ಸುಮ್ಮನೆ ನಮ್ಮ ಜೀವನ ಎಲ್ಲ ಹೋಗ್ತದೆ. ಸಾಮಾನ್ಯವಾಗಿ ನಾವು ಇಂಥದ್ದು ನೋಡ್ತಾ ಇದ್ದೇವೆ. ಯಾವುದೋ ಮಹಾನ್ ವ್ಯಕ್ತಿಗಳನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾವು ಉಪಯೋಗಿಸುವುದು ಬಹಳಷ್ಟು ಈ ದಿನಗಳಿಗೆ ಕಾರಣ. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ಒಂದು ಸಮಾಜಕ್ಕೆ, ಒಂದು ವರ್ಗಕ್ಕೆ ಮಾತ್ರ ಸೀಮಿತಗೊಳಿಸುವಂತಹ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ತಹಶೀಲ್ದಾರ್ ಪುರಂದರ ಹೆಗ್ಡೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ, ಸಮಾಜ ಕಲ್ಯಾಣಾಧಿಕಾರಿ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24 ಬಂಟ್ವಾಳ.